ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮೋ. ಕಾರ್ಯಕ್ರಮದ ಮುಂದಕ್ಕೆ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು. ಸುರೇಶ್ ಬೈದೂರು, ಸಂಚಾಲಕರು ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಮಂಗಳದೇವಿ ಹಾಗೂ ನಿರ್ದೇಶಕರು ಶ್ರೀಶಾ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರನ್ನು ರಾಮನಾರಾಯಿ ರೈತಾಂಶ ಮಾಡಿ ಇವರು ಸ್ಮರಣೆ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆ ಡಾಕ್ಟರ್ ಬಿ ಆರ್ ಕಣ್ಣಿನ ತಜ್ಞರು KMC ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. PRO ಎನ್ನಪುರ ಕಾಲೇಜು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ನಾರಾಯಣ ದೇವಿಯವರು ಇವರು ಸ್ಮರಣೆ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಾಧವ ಅಗರ್ವಾಲ್ ಚರ್ಮರೋಗ ತಜ್ಞರು ಯನಪುರ ಕಾಲೇಜು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ದಯಾನಂದ ಕಾಪಾಡಿ ಇವರು ಸ್ಮರಣೆ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯನಪುರ ಡೆಂಟಲ್ ಕಾಲೇಜು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಮಾಧವ ದೇವಿಯವರ ಇವರು ಸ್ಮರಣೆಗೆ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ದೇವಪ್ರಸಾದ್ ಭಟ್ ಇವರು ಸ್ಮರಣೆ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಶ್ರೀಯುತ ವಿಜಯಪ್ರಿಯನ್ ದೇವಿಪುರ ಇವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಶ್ರೀಯುತ ಅಮಿತ್ ದೇವಿಯವರು ಇವರು ಸ್ಮರಣೆ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಅಮೃತ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಶ್ರೀ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮತ್ತು ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಮಂಗಳದೇವಿ ಇವರಿಂದ ಉಚಿತ ವೈದ್ಯಕೀಯ ಶಿಬಿರ, ಉಚಿತ ದಂತ ಚಿಕಿತ್ಸಾ ಶಿಬಿರ ಎಲ್ಲ ಕಾರ್ಯಕ್ರಮಗಳು ಎರಡು ತಂಡದ ವೈದ್ಯರಿಂದ, ನುರಿತ ವೈದ್ಯರಿಂದ ನಮಗೆ ಈ ಪರಿಸರಕ್ಕೆ ಒದಗುವಂತಹ ಕಾಲ ಸನ್ನಿಹಿತವಾಗಿದೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಬೇಕು. ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾವು ಸಂಘದ ಪರವಾಗಿ, ಕ್ಷೇತ್ರದ ಪರವಾಗಿ, ನಮ್ಮೆಲ್ಲರ ಸಮಿತಿಯ, ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಉಚಿತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದೆಷ್ಟೋ ಡಾಕ್ಟರ್ಸ್ಗಳು ಅವರ ಅದೆಷ್ಟೋ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ನಮ್ಮ ಈ ದೇವಿಪುರದ ಪರಿಸರದಲ್ಲಿ ನಾವು ಕೇಳಿಕೊಂಡ ಮಾತ್ರಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವಲ್ಲಿ ಅವರು ಉತ್ಸುಕರಾಗಿದ್ದಾರೆ. ಎಲ್ಲರೂ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಅದೇ ರೀತಿ ನಾವು ಅಮೃತ ಮಹೋತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಭಜನೆ, ನಗರ ಭಜನೆ ಹಾಗೂ ಹಲವಾರು ಕಾರ್ಯಕ್ರಮಗಳು, ಇದು ಒಂದು ವನ ಮಹೋತ್ಸವದ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯವಾಗಿ ಇವತ್ತಿಗೆ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ.
ಅದೇ ನಾಲ್ದು ಆದಿತ್ಯವಾರದಂದು ಅಭಯಾಶ್ರಮ ಸೇಗೋಳಿಯಲ್ಲಿ ನಾವು ಅವರಿಗೆ ಒಂದು ಕಿಂಚಿತ್ ನಮ್ಮ ಸಹಾಯಧನವನ್ನು ಹಾಗೂ ಊಟದ ವ್ಯವಸ್ಥೆಯನ್ನು ಅಲ್ಲಿಯೇ ಹೋಗಿ ಮಾಡುವಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಡಿಸೆಂಬರ್ 3ರಂದು ವಿಶೇಷವಾದ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಕುಣಿತ ಭಜನಾ ಸ್ಪರ್ಧೆ ಹಾಗೂ ಚಂಡಿಕಾಯಾಗ ಹಾಗೂ ವಿಶೇಷವಾದಂಥ ದೇವಿಗೆ ಉತ್ಸವ, ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಹೂ ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳು ನಮ್ಮ ಎಲ್ಲ ಸಹಕಾರದೊಂದಿಗೆ ಆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆಗಲಿದೆ. ಅದಕ್ಕೂ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಜನವರಿ 21ರಂದು ಇದೇ ನಮ್ಮ ಎದುರು ಕಾಣುವಂತಹ ಭಾಗ್ಯಮಾರ್ಗತೆಯಲ್ಲಿ ಹೈಸ್ಕೂಲ್ ವಿಭಾಗ ಹಾಗೂ ಕಾಲೇಜು ಮಟ್ಟದ ಹಾಗೂ 45 ವರ್ಷ ಮೇಲ್ಪಟ್ಟ ಹಿರಿಯರ ವಿಭಾಗ ಹಾಗೂ ಮುಕ್ತ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಹಗಲು ರಾತ್ರಿ ಅಹರ್ನಿಶಿ ನಡೆಯಲಿದೆ. ಅದೇ ರೀತಿ ಜನವರಿ 28ರಂದು ಕೊಳ್ಳೂರಿನ ಪರಮ ಕ್ಷೇತ್ರದ ಪೂಜನೀಯರು, ಅಲ್ಲಿನ ಪೂಜೆಯ ಪುಣ್ಯಾತ್ಮರು ಈ ಕ್ಷೇತ್ರಕ್ಕೆ ಬಂದು ತಲಪಾಡಿ ಮತ್ತು ಕೊಳ್ಳೂರು ಸಮಾಗಮವಾಗಲಿದೆ. ಅದೇ ರೀತಿ ಅದೆಷ್ಟೋ ಗಣ್ಯಾತಿ ಗಣ್ಯರ ವೇದಿಕೆಯಲ್ಲಿ ಭಾಗವಹಿಸಿ ಕ್ಷೇತ್ರದ ಸಿಬ್ಬಂದಿ ವರ್ಗಕ್ಕೆ ಪರಮ ಪ್ರಸಾದವನ್ನು ಕೊಡುವಂತಹ ಕಾರ್ಯಕ್ರಮ ಇದೆ. ಅದಲ್ಲದೆ ಮನರಂಜನಾ ಕಾರ್ಯಕ್ರಮವಾಗಿ ಒಲ್ಲಿಮಲೆತ ಶಿವಶಕ್ತಿಲು ಪನ್ಪುನ ಬಾರಿಪುರ್ಲದ ಪೌರಾಣಿಕ ನಾಟಕ ಇದೆಲ್ಲ ನಡೆಯಲಿಕ್ಕಿದೆ. ಅದಕ್ಕೆಲ್ಲ ಬಂದು ಇದೇ ರೀತಿಯ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರವನ್ನಿತ್ತು ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗಪಡಿಸಬೇಕಾಗಿ ನಾನು ಅಧ್ಯಕ್ಷೀಯ ನೆಲೆಯಲ್ಲಿ ದುರ್ಗಾಪರಮೇಶ್ವರಿ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸನ್ನಿಧಾನದ ಸಂಘದ ಜವನೇರಿ ನಮ್ಮ ಕೆಲವು ಸಂಘಂತೂಕ ದಾದಕ್ಕೆ ಎನ್ನಗ ಅವು ವೈಕಿ ಸೀಮಿತ ಆದ ಪುಣಕ್ಕೆ ಎನ್ನಗ ನಮ್ಮ ವರ್ಷಗಳ ಸೇರಿದ ವಾರ್ಷಿಕೋತ್ಸವ ಮಲ್ಪರೆ ಮಾತ್ರ ಸೀಮಿತ ಆದ ಪಂಜಿತ್ನ ಈ ಸಂಸ್ಥೆಗಳು ಅಂಚಿತ್ನ ಈ ಸಂದರ್ಭಗಳು 75ನೇ ವರ್ಷದ ಅಮೃತ ಮಹೋತ್ಸವದ ಈ ಪರ್ವಕಾಲಡು ಪುರಾಣಿ ದೈನ ಪಂಚಿತ್ನ ಕಾರ್ಯಕ್ರಮ ಕಷ್ಟರತ್ನ ಹಾಕಲಿಗೆ ಒಣಸುಗೊಪ್ಪಳ ಕಾರ್ಯಕ್ರಮ ಐತೊಟ್ಟಿಗೆ ಆರೋಗ್ಯದ ಕೊರತೆ ಹಾಕಲಿಗೆ ವೈದ್ಯಕೀಯ ಶಿಬಿರ ಮಮ್ಮಚಿತ್ನ ಕಾರ್ಯಕ್ರಮ ಮಾತ ಬೀವಂದಿರು ಇತ್ತೆ ಪರಿಸ್ಥಿತಿ ಹಾಕಿನಾಗ ಮೆಡಿಕಲ್ಗೆ ಹೋದ್ರಮ ಮರ್ದು ಪಟ್ಟಣ ಬತ್ತಿದಿತ್ವ ಶುಗರ್ ದೇಕ BP ದೇಕ ಐನೆ ಪರಿಸ್ಥಿತಿ ಓಡಿಮಟ್ಟೊಂದಿಗೆ ಮಾತ್ರ ಇಲ್ಲಡಿತ್ತೇನೆ ತಿನ್ಪುಣಂಚಿತ್ತ ಪರಿಸ್ಥಿತಿ ಆತ ಪುರುಸತ್ತು ನಂಗೆ ಈ ಅನಾರೋಗ್ಯತ್ನ ಹಾಕ್ಲಿ ಕೊರತೆ ಉಂಟು ಅಂಚಿತ್ನ ಪುರ್ತುಡು ನಂಗೆ ಏನಪ್ಪ ಆಸ್ಪತ್ರೆಗ ಅತ್ತಂದ KMC ಆಸ್ಪತ್ರೆಗ ನಮ್ಮ ಕನ್ನಡ ಆಸ್ಪತ್ರೆಗೆ ಹಾಕುವರೆ ನಂಗೆ ಏರಿಗಳ ಪುರುಸೋತಿಂಚಿ ನಮ್ಮ ಇಲ್ಲ ಬಾಕಲಿಗೆ ಈ ಮಾತ 2-3 ಸಂಸ್ಥೆದ ಹಾಕಲು ನಮ್ಮ ಸಂಘದ ಹಾಕಲ ಮುಖಾಂತರವಾದ ಇಲ್ಲ ಬಾಕಲಿಗೆ ಕೊಣತಿ ಕಾರಣದಲ್ಲಿ ನಂಗೊಂಜಿ ಆ ವ್ಯವಸ್ಥೆನೆ ಮಲ್ತು ಕೊಡ್ತೇರಿ ಅದೇ ಮಸ್ತ್ ಧನ್ಯವಾದ ಯಾಕೆ ನಗ ಮಸ್ತ್ ಖುಷಿ ಆಪು ಎಂಕುಲ್ಲ ಮನವನ್ನೆಲ್ಲ ಎಂಕಲ್ನ ಈ ಕಟ್ಟಡ ನಿರ್ಮಾಣ ಮಲ್ಪನಾಗ ಈ ಕಲ್ಪನೆ ಇತ್ತು ಅದಕ್ಕೆ ಏನಾಗ ದುಡ್ಡು ಮಲ್ಪನ ಜಿತ್ನ ಕಲ್ಪನೆ ಈ ವ್ಯವಸ್ಥೆ ಆತ್ಮನೇ ಆಗ್ತದೆ ನಿಖಿಲ್ ನನ್ನ ಜಿತ್ನ ಸಜ್ಜನರಿಗೆ ಒಂದು ಉಪಯೋಗ ಅಂದ ಅವಳ ಐತಪ್ರೈಕಲಿಗಳ ಬಂಗಾರನ್ನೆಗಳ ಆ ಮೋಕ್ಷವು ಸಾಧ್ಯ ಆಪನ ಜಿತ್ನ ವಿಚಾರ ಹಿಂಗೆ ಕಲ್ಪನೆ ಮಲ್ಪನ ಇನಿ ಸಾರ್ಥಕ ಅನ್ಕೋತೀನಿ ಯಾಕೆ ಎನ್ನಗ ಈ ಜನ ಊರ್ದ ಅನಾರೋಗ್ಯದ ಅಥವಾ ಆರೋಗ್ಯ ಇರ್ತಾಗ ಡಾಬನಾಗ ಒಂದು ವಾಹನ ಹಾಳಾಂಡ ಮಾತ್ರ ಗ್ಯಾರೇಜ್ ಕೊಡೋಪಣೆ ಇರ್ತದೆ ನಮ್ಮ ತಿಂಗಳು ಹೊರಕೊಂಡು ಡಾಬನಾಗ ನಮ್ಮನ್ನು ಉಡಿಪಾವನೆ ಆ ವಾಹನ ಅಂಜನೆ ನಮ್ಮ ಜೀವನೋಡು ಆರೋಗ್ಯದ ಕೊರತೆಯನ್ನು ಮಾತ್ರ ಆಸ್ಪತ್ರೆಗೆ ಬೂಪಣೆ ಇರ್ತದೆ ತಿಂಗಳಿಗರ ನಮ್ಮ ಆರೋಗ್ಯದ ಬಗ್ಗೆ ಆಜಿ ತಿಂಗಳಿಗರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ತಂದು ಡಾಕ್ಟರ್ ಮಾರ್ಗದರ್ಶನಕ್ಕೆ ತಂದ ನಮ್ಮ ಆರೋಗ್ಯ ಸರಿದುತ್ತರ ಸಾಧ್ಯ ಉಂಟು ಬನಗ ನಿಖಿಲ್ ಮಾತ ಬರ್ತದಾರೆ ಈ ವ್ಯವಸ್ಥೆ ದಾಖಲೆಗೆ ಸಹಕಾರ ಕೊಡ್ತಾರೆ ಎಂಕ್ಲಿಗೆ ಮನವನ್ನಾಗಿ ಮಾತ ಮತ್ತು ಧನ್ಯತಾ ಭಾವ ಡಾಬನಗ ಈ ಇನಿ ಎಂಕ್ಲು ಇಂಚಿನ ಈ ಕಲ್ಪನೆ ಉಂಡ ಇನಿ ಸಾರ್ಥಕ ಆಗ್ತದೆ ಐತೊಟ್ಟಿಗೆ ಯಾರಂಜಿದ ಅವನಗ ಎಂಕ್ಲು ಹಿಂದುಳಿಗೆ ಮಾತ್ರ ಪೂಜೆ ಮಾಡ್ತಾರೆ ಪೂಪನಾಕ್ಲತ್ತೆ ಎಂಕ್ಲು ಕ್ರಿಶ್ಚಿಯನ್ ದಾಖಲಾಡಗಲ ಪೋತ ಎಂಕ್ಲು ಮುಸ್ಲಿಮರ ನೆಲೆಡಗಲ ಪೋತ ಅವನಗ ಎಂಕ್ಲು ಏನಪ್ಪ ಇನಿಗಳ ಪೂಜೆ ಪೂಪನಾಕ್ಲು ಎಂಕ್ಲಿ ಅವನಗ ಇಂಜಿ ಸಾರ್ಥಕ ಡಾಬನಗ ಅಂಚಿತ್ನ ಇನಿ ಮುಸ್ಲಿಮರ್ಲ ಉಳ್ಳೇರಿ ಕ್ರಿಶ್ಚಿಯನ್ದ ಅಕ್ಕನಾಕುಲ್ಲ ಬೈದೇರಿ ಹಿಂದುಳ್ಳ ಈ ಮೂಜಿ ಸಮಾಗಮ ಆ ತಲ್ಪಾರ್ದೇವನ್ನ ಅಸಂಗದ ಹಾಕುವ ಸಾಧನದ ಅವರ ಆತದೆ ಈ ಒಂಜಿ ವೇದಿಕೆ ನಂಗೆ
ಐಕ್ಯತೆ ಭಾರತ ದೇಶ ತಮ್ಮ ಸಾಮರಸ್ಯದ ದೇಶ ನೆಟ್ಟು ಹಿಂದೂ ಮುಸ್ಲಿಂ ಕ್ರೈಸ್ತರ ಚಿತ್ತ ಭೇದ ಭಾವಜ್ಜನ್ನಿತ್ತ ಭಾರತ ದೇಶಡು ಇನ್ನು ಅಂಚಿತ್ತ ಅವಕಾಶನೇ ಕಲ್ಪಾರ್ದಪ್ಪನ ಮನ್ನಡು ತೂಯರಿಗೆ ಅವಕಾಶ ಚಿತ್ತ ನಮ್ಮ ದೇವಸ್ಥಾನ ಸಂಘದ ಅಕ್ಕಲಿಗೆ ನಾನು ಕೃತಜ್ಞತೆ ಸಲ್ಲಿಸಾ ಒಂದು ಮಿತ್ತಿಗಳ ಈ ಸಂಘ ಇಂಚಿನ ಸಮಾಜದ ಉಪಯೋಗ ಚಿತ್ತ ಕೆಲಸ ಮಲ್ಪಡು ಅಂಚಿನ ಏರು ಮಾತ ವೈದ್ಯರನಾಕಲು ದಾಪನಗ ವೈದ್ಯರನಾಕಲು 24 ಗಂಟೆಲ ಈ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಆದಿತ್ಯವಾರ ಎಲ್ಲ ಇಲ್ಲಿ ಬಿದಾಡ್ನಾಕ್ಲಿಜ್ಜಿ ಅಂಚಿತ್ನವರು ಈ ಈಟ್ ಜನ ವೈದ್ಯರನಾಕಲು ಬರ್ತದೆ ಎಂಕಲ್ನ ಊರ್ದಾಕಲ್ನ ಕಷ್ಟದ ಸ್ಪಂದಿಸಾರ ವೈದ್ಯರು ಅಕಲಿಗೆ ಮಾತ ತಲುಪಾರ್ದಪ್ಪೆ ಎಡ್ಡೆ ಮಲ್ಪಡೆ ಪಡೊಂದು ಎನ್ನ ಪಾತ್ರ ದೇವರ ಸನ್ನಿಧಾನದ ಅರ್ಥ ಈ ಕಾರ್ಯಕ್ರಮಕ್ಕೂ ಮುಂದೆ ಇಂತಹ ಕಾರ್ಯಕ್ರಮ ಹೇಳಿ ಎಂದು ಆಶಿಸಿದ ಶ್ರೀಯುತ ಗಣೇಶ್ ಭಟ್ ಪಂಜಾಲ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಸುರೇಶ್ ಬೈಂದೂರು, ಸಂಚಾಲಕರು ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಮಂಗಳದೇವಿ ಹಾಗೂ ನಿರ್ದೇಶಕರು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇವರು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಸಂಘ ಇವರ ಸಂಘದ ಅಮೃತ ಮಹೋತ್ಸವ ಪ್ರಯುಕ್ತ ನಮ್ಮಲ್ಲಿ ಕೇಳಿಕೊಂಡಿದ್ದರು. ಶ್ರೀಶಾ ಕೋಆಪರೇಟಿವ್ ಸೊಸೈಟಿ ಇದರ ಒಂದು ನಿರ್ದೇಶಕನಾಗಿ ನಾನು ಹಾಗೂ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯ ಸಂಚಾಲಕನಾಗಿ ಈ ವೇದಿಕೆಯಲ್ಲಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಒಂದು ಸಂಸ್ಥೆ 75 ವರ್ಷ ಬೆಳೆದು ಬರಬೇಕಿದ್ರೆ ಅವರ ಕಾರ್ಯವೈಖರಿ ಹೇಗೆ ಇರ್ತದೆ ಅಂತ ತಿಳ್ಕೊಂಡು ಅದು ಗೊತ್ತಾಗ್ತದೆ. ನಿನ್ನೆ ರಾತ್ರಿಯಲ್ಲಿ ಬಹುದೊಡ್ಡ ಮಟ್ಟದ ಒಂದು ಯಕ್ಷಗಾನ ನಡೀತಾ ಇತ್ತು. ನನಗೆ ಕಳಿಸಿದ್ರು, ಆಹ್ವಾನ ಕೊಟ್ಟಿದ್ರು, ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಇಲ್ಲಿ ಬರುವಾಗಲೇ ಅದರ ವ್ಯವಸ್ಥೆ ಎಲ್ಲ ಹೇಗಿತ್ತು ಅಂತ ಗೊತ್ತಾಯಿತು. ಹಾಗೊಂದು 75 ವರ್ಷ ಒಂದು ಸಂಘ ಸಂಸ್ಥೆ ನಡ್ಕೊಂಡು ಬರಬೇಕಿದ್ರೆ ಅವರ ಕಾರ್ಯವೈಖರಿ ಹಾಗೆ ಇರುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಹಾಗೆ ಇವತ್ತು ದಿವಸ ನಮಗೆ ಇಲ್ಲಿ ಈ ಒಂದು ವೈದ್ಯಕೀಯ ಶಿಬಿರ ಹಾಗೂ ದಂತ ಶಿಬಿರವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಭಗವಾನ್ ಬಾಬಾರವರು ಮಾನವ ಸೇವೆ ಮಾಧವ ಸೇವೆ ಎಂಬ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ಸೇವಾ ಸಂಸ್ಥೆಯಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಅವರದ್ದು ಫ್ರೀ ಹಾಸ್ಪಿಟಲ್ ಇದೆ, ನಿಮಗೆ ಗೊತ್ತಿರ್ಬೋದು. ಪುಟ್ಟಪರ್ತಿಯಲ್ಲಿ ಹಾಗೂ ವೈಟ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ ಫ್ರೀ ಉಚಿತ, ಅಲ್ಲಿ ಬಿಲ್ ಕೌಂಟರ್ ಇಲ್ಲ, ಆ ರೀತಿಯ ಒಂದು ಸೇವೆ ನಡೀತಾ ಇದೆ. ಅದು ಅಲ್ಲದೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೋಗಿ ಜನರ ಸೇವೆ ಮಾಡಬೇಕು, ಬಡಬಗ್ಗ ದೀನದಲಿತರ ಸೇವೆ ಮಾಡಬೇಕಂತ ಹೇಳ್ಕೊಂಡು ಈ ಕ್ಯಾಂಪ್ ಮಾಡಬೇಕಂತ ಪ್ರತಿ ತಿಂಗಳಿನಲ್ಲಿ ಅಥವಾ ಪ್ರತಿ ವಾರದಲ್ಲಿ ಮಾಡ್ತಾರೆ ಅಂತ ನಾವು ಒಂದು ತಿಂಗಳಿನಲ್ಲಿ ಒಂದು ಕ್ಯಾಂಪ್ ಮಾಡುವಂಥದ್ದು ನಾನು ಸತ್ಯಸಾಯಿ ಸೇವಾ ಬಾಲ ವಿಕಾಸ ಇಂಗಿನಿಂದ ಮಾಡ್ತಾ ಇದ್ದೇನೆ. ಹಾಗೂ ಸತ್ಯಸಾಯಿ ಸೇವಾ ಸಂಸ್ಥೆಯಿಂದ ಸಹ ಒಂದೊಂದು ಕ್ಯಾಂಪನ್ನು ನಾವು ಪ್ರತಿ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ. ಹಳ್ಳಿ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೆ ಸಹಕಾರ ಕೊಡುವಂತಾರು ಒಂದು KMC ಅವರು, KMC ಅಪ್ಪಾವರ ಹಾಸ್ಪಿಟಲ್. ಇಲ್ಲಿ 7 ವಿಭಾಗದ ಎಲ್ಲ ಡಾಕ್ಟರ್ಗಳು ಬಂದಿರ್ತಾರೆ. ಕಣ್ಣು, ಎಲುಬು, ಚರ್ಮ, ಅದಲ್ಲದೆ ಕಿವಿ ಮೂಗು ಗಂಟಲು, ಸ್ತ್ರೀ ರೋಗ, ಮಕ್ಕಳ ಚಿಕಿತ್ಸೆ, ಜನರಲ್ ಚೆಕಪ್, ಇದಿಷ್ಟು ಡಾಕ್ಟರ್ಗಳು, ಸೀನಿಯರ್ ಡಾಕ್ಟರ್ಗಳು ಬಂದಿರ್ತಾರೆ. ಇಲ್ಲಿ ನಿಮಗೆ ಚೆಕಪ್ ಮಾಡ್ತಾರೆ. ಹೆಚ್ಚಿನ ತಪಾಸಣೆಗೆ ನಿಮಗೆ ಒಂದು ಡೇಟ್ ಫಿಕ್ಸ್ ಮಾಡ್ತೇವೆ. ಮೇಡಮ್ ಬುಧವಾರ 8:30 ಗಂಟೆಗೆ ಹೇಳ್ತೇನೆ ನಮಗೆ. ಬುಧವಾರ ದಿವಸ ಇಲ್ಲಿ ಟ್ರೀಟ್ಮೆಂಟ್ ನಿಮಗೆ ಕೊಡ್ತಾರೆ. ಹೆಚ್ಚಿನ ಟ್ರೀಟ್ಮೆಂಟ್ಗೆ ಬೇಕಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಸ್ಕಿನ್ ಡಾಕ್ಟರ್ ಬಂದರೆ ನಿಮಗೆ ಟ್ರೀಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಕೆಲವು ಬೇರೆ ಉತ್ತಮ ಮಟ್ಟದ ಚಿಕಿತ್ಸೆ ನಿಮಗೆ ಕೊಡಬೇಕಿದ್ರೆ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ತಾರೆ. ಅಂತವರಿಗೆ ನಿಮಗೆ ಬುಧವಾರ ದಿವಸ 8:30 ಗಂಟೆಗೆ KMC ಗಾಡಿ ಬರ್ತಿದೆ. ಇಲ್ಲಿಂದ ನೀವು ಬಂದ್ರೆ ಅಲ್ಲಿ ಉಚಿತವಾಗಿ ನಿಮಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಮೆಡಿಸಿನ್ಸ್ ಅಲ್ಲಿ ಕೊಡುವಂತ ಕೆಲಸ ಮಾಡಿದ್ದೇವೆ. ಇನ್ನು ಕಣ್ಣಿನ ಮೇನ್ ಕಣ್ಣು, ಯಾಕಂದ್ರೆ ನಮಗೆ 100 ಜನ ಬಂದ್ರಂದ್ರೆ 60 ಜನ ಅದರಲ್ಲಿ ಕಣ್ಣವರೇ ಬರೋದಂತ ನಮಗೆ ಗೊತ್ತುಂಟು. ಹಾಗಾಗಿ ನಾವು ಏನ್ ಮಾಡಿದ್ದೇವೆ ಅಂತ ಇಲ್ಲಿ ಫ್ರೀ ಉಚಿತವಾಗಿ ಅವರಿಗೆ ಕನ್ನಡಕ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಸೊ ರೀಡಿಂಗ್ ಕ್ಲಾಸ್ ನಿಮಗೆ ಇಲ್ಲಿ ಕೊಡ್ತೇವೆ. ಬೈಫೋಕಲಿಗೆ ಏನಕ್ಕೆ ಡ್ರಾಪ್ಸ್ ಹಾಕಿ ಚೆಕ್ ಮಾಡಬೇಕಾಗ್ತದೆ. ಚೆಕ್ ಮಾಡೋದಕ್ಕೋಸ್ಕರ KMCಗೆ ಬರ್ಲಿಕ್ಕೆ ಹೇಳ್ತೇವೆ. ಅದೇ ಬುಧವಾರ ದಿವಸ 8:30 ಗಂಟೆಗೆ ಎಲ್ಲರೂ ಇಲ್ಲಿ ಇರಬೇಕಾಗ್ತದೆ. ಗಾಡಿಯಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ನಿಮ್ಗೆ ಯಾವ ರೀತಿ ಅಲ್ಲಿ ನಾವು ಬೈಫೋಕಲ್ ಕ್ಲಾಸ್ ಅನ್ನು ನಿಮಗೆ ಕೊಡ್ತೇವೆ. ಬೈಫೋಕಲ್ ಕ್ಲಾಸ್ ಅನ್ನು ಕೊಡ್ತೇವೆ. ಅದಲ್ಲದೆ ಇನ್ನು ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ ಇರ್ತದೆ, ಕಣ್ಣಿನ ಪೊರೆ ಆಪರೇಷನ್. ಇದನ್ನು 100% ಉಚಿತವಾಗಿ ನಾವು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ KMC ಅವರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಎರಡನೇದು ಏನಪ್ಪಯ್ಯ ಡೆಂಟಲ್ ಕಾಲೇಜ್. ಇದು ಏನಪ್ಪಯ್ಯದು KMC ಅವರೊಟ್ಟಿಗೆ ನಾವು ಮೋರ್ ದೆನ್ 25 ವರ್ಷದಿಂದ ಮೇಲ್ಪಟ್ಟು ನಾವು ಅವರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ 100% ಅದ್ರಲ್ಲಿ ಅವರ ಸೇವೆಯಲ್ಲಿ ನಾವು ಏನೋ ಅಲ್ಲಿ ಚ್ಯುತಿ ಇಲ್ಲ, ಆ ರೀತಿಯ ಸೇವೆಯನ್ನು ಕೊಡ್ತಾ ಇದೆ. ಒಂದು 15 ವರ್ಷದಿಂದ ಏನಪ್ಪಯ್ಯ ಡೆಂಟಲ್ ಕಾಲೇಜ್ನ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಭರತ್ ಅವರು PRO ಆಗಿದ್ದಾರೆ, ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮನ್ನೆಲ್ಲ ಕರೆದು ಕ್ಯಾಂಪ್ ಆರ್ಗನೈಸರ್ ಮೀಟ್ ಅಂತ ಹೇಳಿ ಮಾಡಿ ಹಂಗೆ ಸನ್ಮಾನ ಮಾಡಿದ್ರು.
ಆ ಸನ್ಮಾನದ ಇದು ನಿಮಗೆ ಸಲ್ಬೇಕು. ಯಾಕಂದ್ರೆ ಕೆಲಸ ಮಾಡೋರು ನೀವು ನಾವು ಖಾಲಿ ತೋರಿಸಿಕೊಡೋದು ಮಾತ್ರ ನಾವು ಮೀಡಿಯೇಟರ್ ವರ್ಕ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ನೋಡಿ, ಅವ್ರದ್ದು ನಿಯರ್ಲಿ 1 ಕೋಟಿ ಹತ್ತಿರದ ಒಂದು ವ್ಯಾನ್ ಬಂದಿದೆ, ಅದರಲ್ಲಿ 2 ಸೀಟರ್ಸ್ ಉಂಟು. ಹೆಚ್ಚಿನ ಚಿಕಿತ್ಸೆನೆಲ್ಲ ಇಲ್ಲಿ ಮಾಡ್ತಾರೆ. ಇನ್ನು ಫರ್ದರ್ ಅದಕ್ಕಿಂತ ಹೆಚ್ಚಿನ ಚಿಕಿತ್ಸೆ ಬೇಕಿದ್ರೆ ನಿಮಗೆ ಗ್ರೀನ್ ಕಾರ್ಡ್ ಕೊಡ್ತಾರೆ. ಇಲ್ಲಿ ಹತ್ತಿರ ಉಂಟು ದೇರ್ಲಕಟ್ಟೆಯಲ್ಲಿ ಹೋಗಿ ನೀವು ಉಚಿತವಾಗಿ ಎಲ್ಲಾ ಇದನ್ನು ಪಡ್ಕೊಳ್ಬಹುದು. ಅಲ್ಲಿನ ಸೆಟ್ ಕೊಡ್ತಾರೆ. ಅದಲ್ಲದೆ ಈ ಹೆರಿಗೆದಲ್ಲ ಕೆಲವು ಸಣ್ಣದಕ್ಕೇನ ಸಣ್ಣ ಫೀಸ್ ಬರ್ಬೋದು, ಅದನ್ನು ಅವರಲ್ಲಿ ವಿಚಾರಿಸಿದೆ ಮಾಡ್ತಾರೆ. ಅವರ ನಂಬರ್ ತಕೊಳ್ಳಿ, ನೀವು ಆರ್ಗನೈಸರ್ಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಬಂದವರಿಗೆ ಉಚಿತವಾಗಿ ಮೆಡಿಸಿನ್ಸ್ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಯಾವ್ದೆಲ್ಲ ಬೇಕಂತ ಮೆಡಿಸಿನ್ ಡಿಪಾರ್ಟ್ಮೆಂಟ್ನವರೇ ಬಂದ್ದಾರೆ, ಮೇಡಮ್ ಅವರು ಸ್ಪೆಷಲಿ ಆಗಿ ಬರ್ತಾ ಇರ್ತಾರೆ. ಎಲ್ಲ 99% ಮೆಡಿಸಿನ್ ಇಲ್ಲಿ ಇರ್ತದೆ, ಅದನ್ನು ಫ್ರೀ ಆಗಿ ಉಚಿತವಾಗಿ ಕೊಡ್ತಾರೆ. ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ ನಮ್ಗೆ ಅವಕಾಶ ಕೊಟ್ಟೋಸ್ಕರ ಈ ಸಂಘ ಸಂಸ್ಥೆಯವರಿಗೆ ಧನ್ಯವಾದ ತಿಳಿಸ್ತಾ ಸಾಯಿರಾಮ್. ಧನ್ಯವಾದಗಳು ಶ್ರೀಯುತ ಸುರೇಶ್ ಬೈಂದೂರು. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗಳನ್ನು ಹಾರೈಸಿದ ಶ್ರೀಯುತ ಗಣೇಶ ಪಂಜಾಲ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತ ಹೊಸ ಕುರಲ್ ಚಾನೆಲ್ನ ಮಾಲಕರು ವಿದ್ಯಾಧರ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಗಣೇಶ ಭಟ್ ಪಂಜಾಲ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂತಹ ಡಾಕ್ಟರ್ ರಿಯಾ ಕಣ್ಣಿನ ತಜ್ಞರು ಕೆಎಂಸಿ, ಡಾಕ್ಟರ್ ಭರತ್ ಕುಮಾರ್ PRO ಯನಪೋಯ ಡೆಂಟಲ್ ಕಾಲೇಜ್, ಮಾಧವ ಅಗರ್ವಾಲ್ ಚರ್ಮರೋಗ ತಜ್ಞರು ಹಾಗೂ ಡಾಕ್ಟರ್ ಅಪೂರ್ವ ಹಲ್ಲಿನ ತಜ್ಞರು ಯನಪೋಯ ಡೆಂಟಲ್ ಕಾಲೇಜು, ಇವರಿಗೂ ಕೂಡ ಧನ್ಯವಾದಗಳು. ಅದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಎಲ್ಲಾ ಕಾರ್ಯಕ್ರಮಗಳು ಶುಭ ಹಾರೈಸಿದಂತ ಶ್ರೀ ರಾಮಣ್ಣ ರಹಿಮಾಲ್ ತಲಪಾಡಿ, ವಿಜೇಂದ್ರಯನ್ ದೇವಿಪುರ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಬಹಳ ಅತ್ಯುಮೂಲ್ಯವಾದ ತಮ್ಮ ಸಮಯವನ್ನು ನೀಡಿ ಸಹಕರಿಸಿದ ಡಾಕ್ಟರ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಕೊಡುತ್ತಾ, ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತ ಶ್ರೀ ದುರ್ಗಾ ಧ್ಯಾನ ಮಂದಿರ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿರಲು ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳುತ್ತಾ ಮುಂದಕ್ಕೆ ಈ ಶಿಬಿರವನ್ನು ಮುಂದುವರಿಸಬೇಕಾಗಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. దైవము మరియంతయు నీవే, స్వామి మరియంతయు నీవే, నాద బ్రహ్మ జగన్నాథ, నాద బ్రహ్మ జగన్నాథ, నాగేంద్రాశయన, ఓం జై జగదీశ హరే. ఓంకార రూపా జై శివ సాయి మహాదేవ, సత్య సాయి మహాదేవ, మంగళ